ಒಂದೂವರೆ ತಿಂಗಳಿನಲ್ಲೇ ಹದಗೆಟ್ಟ ಕಾಂಕ್ರೀಟ್ ರಸ್ತೆಯ ಕಳಪೆ ಕಾಮಗಾರಿಯ ಬಗೆಗೆ ವಿ4 ನ್ಯೂಸ್ ವರದಿ ಬಿತ್ತರಿಸಿದ ಪರಿಣಾಮವಾಗಿ ಎಚ್ಚೆತ್ತ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಮತ್ತೆ ಆಗಮಿಸಿ ಪರಿಶೋಧಿಸಿತು. ಕಾಸರಗೋಡು ಅಭಿವೃದ್ಧಿ ಯೋಜನೆಯ 2016-17ರ ಭಾಗವಾಗಿ ಆಡಳಿತಾನುಮತಿ ಲಭಿಸಿದ ಹಾಗೂ ಹಾರ್ಬರ್ ಇಂಜಿನಿಯರಿಂಗ್ ಇಲಾಖೆ ಮುಖಾಂತರ ನಡೆಸಲ್ಪಡುವ ಮಂಜೇಶ್ವರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ ತೂಮಿನಾಡು ಪದವು ಇಲ್ಲಿನ 685 ಮೀಟರ್ ಕಾಂಕ್ರೀಟ್ ರಸ್ತೆ ಒಂದೂವರೆ ತಿಂಗಳಿನೊಳಗೆಯೇ ಅಲ್ಲಲ್ಲಿ ಬಿರುಕು ಬಿಟ್ಟು ಹದಗೆಟ್ಟಿರುವುದನ್ನು ವಿ4 ನ್ಯೂಸ್ ಚಾನೆಲ್ ಸಮಗ್ರವಾದ ವರದಿಯೊಂದನ್ನು ಬಿತ್ತರಿಸಿತ್ತು. ಇದಕ್ಕೆ ಸ್ಪಂದಿಸಿದ ವಿಜಿಲೆನ್ಸ್ ಇಲಾಖೆಯ ಅಧಿಕಾರಿಗಳು ಸೋಮವಾರ ಬೆಳಿಗ್ಗೆ ಸ್ಥಳವನ್ನು ಸಂದರ್ಶಿಸಿ ಮಾಹಿತಿ ಕಲೆ ಹಾಕಿ ಬಿರುಕು ಬಿಟ್ಟ ಹಾಗೂ ಒಡೆದು ಹೋದ ಸ್ಥಳಗಳನ್ನು ಪತ್ತೆ ಹಚ್ಚಿ ವರದಿ ತಯಾರಿಸಿ ಮೇಲಧಿಕಾರಿಗಳಿಗೆ ಕಳುಹಿಸುವುದಾಗಿ ಊರವರಿಗೆ ಭರವಸೆ ನೀಡಿದ್ದಾರೆ. ಸತ್ಯಾಂಶವನ್ನೊಳಗೊಂಡ ವರದಿಯನ್ನು ಬಿತ್ತರಿಸಿ ಅಧಿಕಾರಿಗಳನ್ನು ನಿದ್ದೆಯಿಂದ ಎಬ್ಬಿಸಿದ ವಿ4 ನ್ಯೂಸ್ಗೆ ಊರವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.